ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ತಾಲೂಕು ಮಡಿವಾಳರ ಸಂಘದ ಆಶ್ರಯದಲ್ಲಿ ಪುತ್ತೂರು ಮಿನಿ ವಿಧಾನಸೌಧದ ತಾಲೂಕು ಸಭಾಂಗಣದಲ್ಲಿ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮ ನಡೆಯಿತು. ಪುತ್ತೂರು ಉಪವಿಭಾಗಾಧಿಕಾರಿ ಡಾ ಯತೀಶ್ ಉಳ್ಳಾಳ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿ, ಶರಣರ ಬದುಕು ಸಮಾಜಕ್ಕೆ ಪ್ರೇರಣೆ, ಅವರ ಉದಾತ್ತ ಗುಣಗಳು ಜನತೆಗೆ ದಾರಿದೀಪ ಎಂದರು. ಸಮಾಜದ ಅವಗುಣಗಳನ್ನಾಗಿ ಎಲ್ಲರಿಗೂ ತಿಳಿಸಲಿಕ್ಕೆ ವಚನಗಳ ಮಾಧ್ಯಮವನ್ನು ಬಳಸಿಕೊಂಡಿದ್ದಾರೆ. ವಚನಗಳಲ್ಲಿ ನಾವು ಕಾಣುವಂಥದ್ದೇನು, ನಾವು ಏನು ಮಾಡಬಾರ್ದು, ಏನು ಮಾಡಬೇಕು, ಪ್ರಮುಖವಾಗಿ ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಹೇಳಿದಾಗ ಅದನ್ನ ನಂಬಿ ಅದನ್ನ ಪಾಲನೆ ಮಾಡಿ ಅವರ ಕಾಯಕದಿಂದಲೇ ಇಷ್ಟು ಉದಾತ್ತ ಹುದ್ದೆಗೆ ಉದಾತ್ತವಾದ ಒಂದು ವ್ಯಕ್ತಿಯಾಗಿ ಉನ್ನತವಾದ ವ್ಯಕ್ತಿಯಾಗಿ ಬೆಳೆಯಲಿಕ್ಕೆ ಸಾಧ್ಯವಾಗಿದ್ದಾಗಿ ಇವತ್ತು ಒಂದು ಆದರ್ಶಪ್ರಾಯರಾಗಿ ಬಂದಿರುವಂತಹ ಹಲವಾರು ಶರಣರಿದ್ದಾರೆ. ಅದರಲ್ಲಿ ಮಡಿವಾಳ ಮಾಚಿದೇವರು ತುಂಬಾ ಪ್ರಮುಖರಾಗಿದ್ದಾರೆ. ಬಸವಣ್ಣನವರು ಹೇಳಿರುವ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಯನ್ನ ಅಕ್ಷರಶಃ ಪಾಲಿಸಿ ಅವರು ಆ ಮಡಿ ಅನ್ನುವಂಥ ಒಂದು ಬಸವಣ್ಣವರು 1931ರಲ್ಲಿ ಜನಿಸಿದ್ದಾರೆ. ಮಡಿವಾಳ ಮಾಚಿದೇವರು 1960ರಲ್ಲಿ ಜನಿಸಿದ್ದಾರೆ. ಅವರೊಬ್ಬ ವಿಶ್ವಮಾನವ ಆದರ್ಶ ಯುಗಪುರುಷ ಅಂತ ಹೇಳ್ಬೋದು. ಯಾಕೆಂದರೆ ಆವಾಗ 12ನೇ ಶತಮಾನದಲ್ಲಿ ಯಾವುದೇ ಜಾತಿಯಿಂದ ಮೇಲು ಕೀಳು ಎಂಬುದನ್ನು ಭಾವಿಸದೆ ನನ್ನ ಕಾಯಕವೇ ಕೈಲಾಸ ಎಂದು ಭಾವಿಸಿ ಎಲ್ಲರ ಶರಣರ ಶರಣರ ಬಟ್ಟೆಗಳನ್ನು ಮಡಿ ಮಾಡುತ್ತಾ ತಮ್ಮ 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 ಮಡಿವಾಳಕ್ಕೆ ಸಂಬಂಧಪಟ್ಟ ಮಡಿಗಳ ಬಗ್ಗೆ ಮತ್ತು ತಮ್ಮ ಕಾಯಕದ ಬಗ್ಗೆ ತುಂಬ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸಿದ್ದಾರೆ. ಈ ವೇಳೆ ಪುತ್ತೂರು ತಹಶೀಲ್ದಾರ್ ರಮೇಶ್ ಬಾಬು, ತಾಲೂಕು ಮಡಿವಾಳರ ಸಂಘದ ಅಧ್ಯಕ್ಷ ಪಿಎನ್ ಸುಭಾಷ್ ಚಂದ್ರ, ಕಂದಾಯ ಇಲಾಖೆಯ ದಯಾನಂದ್ ಟಿಡಿ, ಉಪತಹಶೀಲ್ದಾರ್ ಸುಲೋಚನಾ, ಪುತ್ತೂರು ಮಹಿಳಾ ಠಾಣಾ ಇನ್ಸ್ಪೆಕ್ಟರ್ ತಿಮ್ಮಪ್ಪ ನಾಯ್ಕ್ ಉಪಸ್ಥಿತರಿದ್ದರು.